ಕೋಸ್ಟಲ್ ವುಡ್ ನಲ್ಲಿ ಇದೀಗ ಸಿನಿಮಾದಂತೆ ಭಾರಿ ಸದ್ದು ಮಾಡ್ತಾ ಇದೆ ಅಲೆಗೋಸ್ಕರ ಎನ್ನ ಜೀವನ ಅನ್ನೋ ಆಲ್ಬಮ್ ಸಾಂಗ್. ಈಗಾಗಲೇ ಚಿತ್ರೀಕರಣ ಪೂರ್ಣಗೊಂಡಿದ್ದು ಎಡಿಟಿಂಗ್ ಕೆಲಸ ಭರದಿಂದ ಸಾಗ್ತಾ ಇದೆ. ನೌಶದ್ ಕ್ಲಾಸಿಕ್ ನಿರ್ದೇಶನದ ಅಲೆಗೋಸ್ಕರ ಆಲ್ಬಮ್ ಬಗ್ಗೆ ಕುಡ್ಲದ ಗಲ್ಲಿ ಗಲ್ಲಿಯಲ್ಲೂ ಸಿಕ್ಕಾಪಟ್ಟೆ ಟಾಕ್ ಗಳು ಕೇಳಿ ಬರ್ತಾ ಇದೆ. ಅನೇಕ ನಟರು, ನಿರ್ದೇಶಕರು ಸೇರಿದಂತೆ ನಿರ್ಮಾಪಕರು ಕೂಡ ಅಲೆಗೋಸ್ಕರ ಆಲ್ಬಮ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲೆಗೋಸ್ಕರ ಎನ್ನ ಜೀವನ ಪಂಪಿನ ಒಂಜಿ ಆಲ್ಬಮ್ ಆಲ್ದೇರು ತುಳುನಾಡು ಚಿತ್ರ ಪೇಜ್ ಬೊಕ್ಕ ನ್ಯೂ ಅಪ್ಕಮಿಂಗ್ ಡೈರೆಕ್ಟರ್ ಆವಡೊಂದು ಬಯಸ ದಯಪಂಡಗ ನೌಶದ್ ಆ್ಯಂಡ್ ಟೀಮ್ ಈ ತಡ್ಡೆ ವರ್ಕ್ ಮಾಡ್ದೇರು ಆಲ್ಬಮ್ಡು ಕೆಮೆರಾ ವರ್ಕ್ ಆವಡು, ಆರ್ಟಿಸ್ಟ್ ಆವಡು, ಎಡಿಟಿಂಗ್ ಆವಡು. ಈ ಆಲ್ಬಮ್ ಒಂದು ಎಡ್ಡೆ ಸಕ್ಸಸ್ ಆವಡು, ಸಕ್ಸಸ್ ಆದ ಎಡ್ಡೆ ಹಿಟ್ ಆವಡು. ಇಂಚಿನ ವರ್ಕ್ ಹಿಡ್ದು ನಮ್ಮ ನೌಶದ್ ಆ್ಯಂಡ್ ಟೀಮ್ಗೆ ನನ್ಲಾತು ಹೊಸ ವಾಪಸ್ ಬರ್ತದೆ. ಮೇರೊಂಜಿ ಡೈರೆಕ್ಟರ್ ಆವಡು ತುಳು ಚಲನಚಿತ್ರರಂಗಗೆ ಅಂದು ಬೇಡ. ನಮ್ಮ ಸ್ನೇಹಿತರು ತುಳು ಚಿತ್ರರಂಗದಲ್ಲಿ ತುಂಬ ಸೇವೆ ಮಾಡ್ತಾ ಇದ್ದಾರೆ. ನೌಶದ್ ಅಂತ ಅವರೊಂದು ಫಸ್ಟ್ ಟೈಮ್ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದಾರೆ, ಅಲೆಗೋಸ್ಕರ ಅಂತ. ಅದು ತುಂಬ ಹಿಟ್ಟಾಗಲಿ, ಎಲ್ಲ ನೋಡಿ ಆಶೀರ್ವದಿಸಿ. ಇಲ್ಲಿಂದನೇ ಬೆಳೀತು ಒಂದೊಂದು ಸ್ಟೆಪ್ಪು. ಇವತ್ತು ಆಲ್ಬಮ್ ಸಾಂಗ್ ಮಾಡ್ತಾರೆ, ನಾಳೆ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾನ ಮಾಡ್ಬೋದು. ಅವಕಾಶ ಬಂದರೆ ಎಲ್ಲರೂ ಮಾಡ್ತಾರೆ. ಬಟ್ ಆ ಮನುಷ್ಯನಿಗೆ ಟ್ಯಾಲೆಂಟು ಇದೆ, ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ನೌಶಾದ್ ಕ್ಲಾಸಿಕ್ ಅಂತಾರೆ ಒಂದು ಅಲೆಗೋಸ್ಕರ ಒಂದು ತುಳು ಆಲ್ಬಮ್ ಅಂತ ನೋಡಲಿದೆ. ಮಸ್ತ್ ಟ್ಯಾಲೆಂಟೆಡ್ ಜನ ತುಳು ಇಂಡಸ್ಟ್ರಿ ಬೆಲೆ ಒಂದು ಸೊ ಐಕ್ ನಿರ್ದೇಶಕರ ಬರ್ಪುನ ಜನ ಟ್ಯಾಲೆಂಟ್ ಒಪ್ಪುನ ಜನ ನನ್ನ ಆಲ್ಬಮ್ ಸಾಂಗ್ ಎಡಿಟಿಂಗ್ ಆವೊಂದು ನನ್ನ ನಿಖಿಲ್ ಬರ್ಕೊಂಡು ಐಕ್ ನಿಂಗೆ ಮಾತೆಲ್ಲ ಸಪೋರ್ಟ್ ಮಾಡ್ಕೊಂಡು ಆಲ್ ದ ಬೆಸ್ಟ್. ಮಸ್ತೊಂಜಿ ಖುಷಿದ ವಿಚಾರದ ಬಂದಾಗ ತುಳುನಾಡು ಚಿತ್ರ ಒಂಜಿ ನಮ್ಮ ಮಾತಾ ತುಳು ಸಿನಿಮಾಗೆ ಒಂಜಿ ಸಪೋರ್ಟ್ ಮಾಡ್ಕೊಂಡು ಪೇಜ್ ನೆತ್ತ ನೌಶದ್ ಅಣ್ಣೆ ಮುಖಲ ಇಡೀ ತಂಡ ಸೇರೊಂದು ಅಲೆಗೋಸ್ಕರ ಮಾಡ್ಕೊಂಡು ಒಂಜಿ ಆಲ್ಬಮ್ ಸಾಂಗ್ ಮಲ್ತೊಂದುಲ್ಲೇರು. ಸೊ ಮಾತೇರ್ನೆಲ್ಲ ಸಪೋರ್ಟ್ ಉಪ್ಪಡು. ಆಲ್ ದ ಬೆಸ್ಟ್ ಅಲೆಗೋಸ್ಕರ ತಂಡ. ಇನ್ನು ಅಲೆಗೋಸ್ಕರ ಆಲ್ಬಮ್ ಅನ್ನು ನಿರ್ದೇಶನ ಮಾಡಿರೋ ನೌಶದ್ ಅವರಿಗೆ ಸಹಾಯಕ ನಿರ್ದೇಶಕರಾಗಿ ಲೋಕೇಶ್ ಮಣಿಲಾ ಸಾಥ್ ಕೊಟ್ಟಿದ್ದಾರೆ. ಉದಯ್ ಪುತ್ತೂರು ಮತ್ತು ಅನುಷಾ ಆಚಾರ್ಯ ನಾಯಕ ನಾಯಕಿಯಾಗಿರೋ ಈ ಆಲ್ಬಮ್ಗೆ ದೀಕ್ಷಿತ್ ಸೊರಕೆ ವಿಲನ್. ಇವೆಲ್ಲವೂ ರಚಿನ್ ಶೆಟ್ಟಿ ಅವರ ಕ್ಯಾಮರಾದಲ್ಲಿ ಮೂಡಿ ಬಂದಿದೆ. ಇನ್ನು ಪ್ರಶಾಂತ್ ವಿಟ್ಲ ಅವರ ಸಾಹಿತ್ಯವಿರೋ ಆಲ್ಬಮ್ಗೆ ಅಪ್ಪೆ ಟೀಚರ್ ಖ್ಯಾತಿಯ ಮಿಥುನ್ ರಾಜ್ ವಿದ್ಯಾಪುರ ಸಂಗೀತ ನಿರ್ದೇಶಕರು. ಹಾಗೆ ಇವರ ಸಿರಿಕಂಠದಿಂದ ಹಾಡುಗಳು ಮೂಡಿ ಬಂದಿದೆ. ಹಾಡಿನ ರೆಕಾರ್ಡಿಂಗ್ ಅನ್ನು ಸವಿ ಸಂಗೀತ ಡಿಜಿಟಲ್ ಸ್ಟುಡಿಯೋ ಪುತ್ತೂರಿನಲ್ಲಿ ಮಾಡಿದ್ರೆ ಅಭಿರಾಮ್ ಮಂಗಳೂರು ಆಲ್ಬಮ್ಗೆ ಸಂಕಲನಕಾರರು. ಆಲ್ಬಮ್ ಪ್ರಿಯರನ್ನು ನಿದ್ದೆಗೆಡಿಸುವಂತೆ ಮಾಡಿರೋ ಅಲೆಗೋಸ್ಕರ ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಈಗಾಗಲೇ ಈ ಬಗ್ಗೆ ಮಾತುಕತೆಯೂ ನಡೆದಿದ್ದು, ಅಲೆಗೋಸ್ಕರ ಎನ್ನ ಜೀವನ ಆಲ್ಬಮ್ ಲೋಕದಲ್ಲೇ ಹೊಸ ದಾಖಲೆಯನ್ನು ನಿರ್ಮಿಸಲಿ ಎನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.